ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಆರ್ದ್ರ ಮಳೆ ಪರಿಣಾಮ ಸಾವು ನೋವು ಸಂಭವಿಸಿದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತವು ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸಿದೆ. ನದಿ ತೀರದ ಜನರು ಸೇರಿದಂತೆ ಎಲ್ಲ ಸಾರ್ವಜನಿಕರು ಜಾಗೃತರಾಗಿರುವಂತೆ ಆದೇಶವನ್ನು ನೀಡಲಾಗಿದೆ. ಆದರೆ ಈ ಆದೇಶವನ್ನು ಬೆಲೆ ಇಲ್ಲ ಎಂಬಂತೆ ಬಂಟ್ವಾಳದಲ್ಲಿ ನೆರೆ ನೀರು ತುಂಬಿದ ನೇತ್ರಾವತಿ ನದಿಯಲ್ಲಿ ಯುವಕರು ದೋಣಿಯ ಮೂಲಕ ವಿಹಾರ ನಡೆಸಿದ್ದಾರೆ. ನೇತ್ರಾವತಿ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿದ್ದು, ಏತನ್ಮಧ್ಯೆ ಬಂಟ್ವಾಳದ ಗೂಡಿನ ಬಳಿಯ 3 ಯುವಕರು ಪಾಣೆಮಂಗಳೂರು ನೂತನ ಸೇತುವೆ ಭಾಗದಲ್ಲಿ ದೋಣಿಯ ಮೂಲಕ ವಿಹಾರ ಮಾಡುತ್ತಿರುವ ದೃಶ್ಯ ಇದೀಗ ವೈರಲ್ ಆಗಿದೆ. ನೇತ್ರಾವತಿ ನದಿಯಲ್ಲಿ ಮಳೆಗೆ ಘಟ್ಟ ಪ್ರದೇಶದಿಂದ ಬರುವ ಕಟ್ಟಿಗೆ ಹಾಗೂ ನದಿಯ ಬದಿಯ ತೋಟಗಳಿಂದ ಬರುವ ತೆಂಗಿನಕಾಯಿಗಳನ್ನು ಹಿಡಿಯುವ ಉದ್ದೇಶದಿಂದ ದೋಣಿಯ ಮೂಲಕ ನದಿಗೆ ಇಳಿಯುತ್ತಾರೆ. ನೇತ್ರಾವತಿ ನದಿಯಲ್ಲಿ ಆಕಸ್ಮಿಕವಾಗಿ ಯಾರಾದರೂ ಬಿದ್ದರೆ ಕೂಡಲೇ ಅವರನ್ನು ರಕ್ಷಣೆ ಮಾಡುವ ಉದ್ದೇಶದಿಂದ ನೇತ್ರಾವತಿ ಈಜುಗಾರರು ಮತ್ತು ಮುಳುಗು ತಜ್ಞರ ತಂಡಕ್ಕೆ ಕೊಡುಗೆಯಾಗಿ ದೇಣಿಗೆಯನ್ನ ನೀಡಲಾಗಿದೆ. ಈ ದೋಣಿಯನ್ನ ತುರ್ತು ಕಾರ್ಯಾಚರಣೆಗಾಗಿ ನೇತ್ರಾವತಿ ನದಿಯಲ್ಲಿ ಗೂಡಿನ ಬಳಿ ಇರಿಸಲಾಗಿದೆ. ಈ ದೋಣಿಯನ್ನ ಕಾಯುವವರು ಯಾರೂ ಇಲ್ಲದ ಕಾರಣ ಕೆಲವು ಮಂದಿ ಯುವಕರು ದೋಣಿಯನ್ನ ದುರುಪಯೋಗಪಡಿಸಿದ್ದಾರೆಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಮಳೆಗಾಲದ ನೆರೆಯ ಸಂದರ್ಭದಲ್ಲಿ ಅನಾಹುತಗಳು ಸಂಭವಿಸುವ ಸಾಧ್ಯತೆ ಇರುವ ಕಾರಣ ಅಧಿಕಾರಿಗಳು ಯುವಕರಿಗೆ ಬುದ್ಧಿವಾದ ಹೇಳುವ ಕೆಲಸ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ.